ಸಿಸ್ಟರ್ ಶಾಲೆಟ್ ಪಿಂಟೋ ಅವರು ಕ್ರಿಸ್ತರಾಜ್ ನವಚೇತನ ವಿಶೇಷ ಶಾಲೆ ವೇಣೂರು ಇವರು ಈಗ ಮಾತಾಡ್ತಾರೆ. ಸ್ವಲ್ಪ ಮುಂದಕ್ಕೆ ಬನ್ನಿ. ಒಂದೇ ಇಚ್ಛೆ. ಸತತವಾಗಿ 16 ವರ್ಷಗಳನ್ನು ಪೂರೈಸಿ 17ನೇ ವರ್ಷಕ್ಕೆ ಪಾದಾರ್ಪಣೆಗೊಂಡಿರುವ V4 ಚಾನೆಲ್ಗೆ ಎಲ್ಲರ ಪರವಾಗಿ, ಮುಖ್ಯವಾಗಿ ಕ್ರಿಸ್ತರಾಜ ನವಚೇತನ ವಿಶೇಷ ಶಾಲೆಯ ಪರವಾಗಿ ಹಾರ್ದಿಕವಾದ ಶುಭಾಶಯಗಳನ್ನು ಕೋರುತ್ತೇನೆ. ಇವತ್ತಿನ ಈ ದಿನವನ್ನು ಎಲ್ಲ ಸ್ಪೆಷಲ್ ಸ್ಕೂಲ್ಗೆ ಡೆಡಿಕೇಟ್ ಮಾಡಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ಶಾಲೆಯು 1999ರಲ್ಲಿ ಆರಂಭಗೊಂಡಿತು. ಈ ವರ್ಷವು 21ನೇ ವರ್ಷದ ಹೊಸ್ತಿನಲ್ಲಿದೆ. ನಮ್ಮಲ್ಲಿ ಸರಿಸುಮಾರು 300ಕ್ಕಿಂತ ಹೆಚ್ಚು ಮಕ್ಕಳು ಕಲಿತು ಹೋಗಿದ್ದಾರೆ. ಅದರಲ್ಲಿ ಕೆಲವರು ಸ್ವ ಉದ್ಯೋಗ ಮಾಡ್ತಾ ಇದ್ದಾರೆ. ಕ್ರಾಫ್ಟ್ ಮೇಕಿಂಗ್, ಕ್ಯಾಂಡಲ್ ಮೇಕಿಂಗ್, ಟೈಲರಿಂಗ್, ಕಾರ್ಪೆಂಟಿಂಗ್ ಹಾಗೂ ಕೆಲವು ಅದರಲ್ಲಿ ಇಬ್ಬರು ಮದುವೆ ಕೂಡ ಆಗಿದ್ದಾರೆ. ಇನ್ನು ಈ ವಾಹಿನಿಯ ಮೂಲಕ ನಾವು ಏನು ಹೇಳುವುದಂದ್ರೆ, ವಿಶೇಷ ಮಕ್ಕಳಿಗೆ ಮುಖ್ಯ ವಾಹಿನಿಗೆ ಕರೆತರಬೇಕು, ಅವರಿಗೆ ಅವಕಾಶವನ್ನು ಕೊಡಬೇಕು ಅವರ ಜೀವನದಲ್ಲಿ ಮುಂದುವರಿಸಲು. ಹಾಗೆಯೇ ಈ ಸಂದರ್ಭದಲ್ಲಿ ನಾನು V4 ಚಾನೆಲ್ಗೆ ಎಲ್ಲ ರೀತಿಯ ಶುಭವನ್ನು ಕೋರುತ್ತೇನೆ. ನಿಮ್ಮ ಚಾನೆಲ್ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಆಶಿಸುತ್ತೇನೆ. ಥ್ಯಾಂಕ್ ಯು.